ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಹಿಮಾ ಕೋಕೋನಟ್ ಆಯಿಲ್ ಕಡಪಾಡಿ ಉಡುಪಿ ಇವರು ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಮರವ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈ ವಾರದ ನನ್ನ ಪ್ರೀತಿಯ ಹಾಡು ಬಹಳಷ್ಟು ವಿಶಿಷ್ಟವಾಗಿದೆ ಅಂತಲೇ ಹೇಳ್ಬೋದು. ಆರಕ್ಷಕರು ಅಂತ ಅನಿಸ್ಕೊಳ್ಳುವವರು, ನಮಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಮತ್ತು ನಮಗೆ ಏನು ತೊಂದರೆ ಆದಾಗಲೂ ನಾವು ಮೊದಲು ಓಡುವಂತಹ ಆರಕ್ಷಕ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಬ್ರಹ್ಮಾವರದ ASI ಆಗಿರುವಂತಹ ಶಾಂತರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ನಮಸ್ಕಾರ. ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದ ಈ ಮೊಗವೇಕೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೇ ಇಲ್ಲ, ಸವಿಯಾದ ಮಾತನು ಹಿಂದೇಕೋ ಕಾಣೆನು. ನಿನ್ನ ಮನಸ್ಸು ನಾನು ಬಲ್ಲೆ, ನಿನ್ನ ವಿಷಯ ಎಲ್ಲ ಬಲ್ಲೆ, ನೀನೇನು ಹೇಳದೆ ನಾನೆಲ್ಲ ಹೇಳಲೆ. ಏನಿಂತ ನಾಚಿಕೆ ಕಣ್ಣೀರು ಏತಕೆ, ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಆಸರೆ, ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗವೇಗೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಲಲ್ಲಲ್ಲ 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 ಲಲ್ಲಲ್ಲ. ಸರ್, ಭಾಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ನಿಮ್ಮನ್ನು ಈ ಡ್ರೆಸ್ಸಲ್ಲಿ ನೋಡಿದಾಗ ಸ್ವಲ್ಪ ಪರಿಚಯ ಮಾಡೋದು ಕಷ್ಟ ಆಗುತ್ತೆ, ಗುರ್ತು ಹಿಡಿಯೋದು ಕಷ್ಟ. ಯಾಕಂದರೆ ಡೈಲಿ ಆ ಡ್ರೆಸ್ಸಲ್ಲಿ ನೋಡಿ 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 ಅದೇ ಈ ಥರ ಒಂದು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಒಂದು ಸ್ಪೆಷಲ್ ಆಗಿ ಕಾಣ್ತೀರಿ. ಏನೋ ಮಿಸ್ ಮಾಡ್ಕೊಂಡಾಗೆ ನಮಗೆ ಅನ್ನಿಸ್ತಾ ಇದೆ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದಗಳು. ಇದು
ನನ್ನ ಪ್ರೀತಿಯ ಹಾಡು. ನಿಮ್ಮ ಪ್ರೀತಿಯ ಹಾಡುಗಳನ್ನು ನಮಗೆ ನೀವು ಕೇಳಿಸ್ಬೇಕು, ನಮ್ಮ ವೀಕ್ಷಕರಿಗೆ ನೀವು ಕೇಳಿಸ್ಬೇಕು. ಕಾರ್ಯಕ್ರಮದ ಮಧ್ಯದಲ್ಲಿ ಒಂದಷ್ಟು ಹಾಡುಗಳನ್ನು ಹಾಡ್ತಾ ಇರ್ತೀವಿ. ಅದರ ಒಟ್ಟಿಗೆ ಒಮ್ಮೆ ನಿಮ್ಮ ಇದುವರೆಗೆ ನಿಮ್ಮ ಡ್ಯೂಟಿ ಏನಿದೆ ಅದರ ಪಯಣ ಅಲ್ಲ, ನಿಮ್ಮ ಈ ಕಲಾಕ್ಷೇತ್ರದ ಪಯಣದ ಬಗ್ಗೆ ಒಂದು ರಿಟರ್ನ್ ನೀವೇನು ಹೇಳ್ತೀರಿ, ರಿವರ್ಸ್ ಒಂದು ಸಲ ನೋಡಬೇಕು ಅಂತ, ಹೇಗಾಯಿತು ಅಂತ ಅನಿಸ್ತದೆ? ಈ ಕರ್ತವ್ಯ ಜೊತೆ ಈ ಹಾಡುಗಾರಿಕೆ ಮೊದಲು ನನಗೆ ಪರಿಚಯ ಆದದ್ದು ಈ ಫೇಸ್ಬುಕ್ನಲ್ಲಿ ಒಂದು ಸ್ಮೂಲ್ ಆ್ಯಪ್ ಮತ್ತು ಈ ಸ್ಟಾರ್ ಮೇಕರ್ ಅಂತ ಆ್ಯಪ್ ಇತ್ತು. ಅದರಲ್ಲಿ ನನ್ನೊಬ್ಬರು ಮಿತ್ರರೊಬ್ಬರು ಕೊಲ್ಲೂರು ಮೂಲತಃ ರಾಘವೇಂದ್ರ ಕಾರ್ನಿಕ್ ಅಂತ ಒಬ್ಬರು, ಅವರು ಪ್ರೆಸೆಂಟ್ ಈಗ ಬ್ಯಾಂಗ್ಳೂರಿನಲ್ಲಿ ಯಾವುದೋ ಒಂದು ಆ್ಯಂಪಲ್ ಕಂಪನಿಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಸೊ ಹಾಗಾಗಿ ತುಂಬ ಮಂದಿ ಟಿ ವಿ ಇದು ಮೊಬೈಲಲ್ಲಿ ಹಾಡ್ತಾಯಿದ್ರು. ನಾನು ಅವಾಗ ಯಾವುದು ಇನ್ಸ್ಟಾಲ್ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಯಾವುದು ಅಭಿರುಚಿ ಇಲ್ಲ, ಗಂಧಗಾಳಿ ಏನು ಗೊತ್ತಿರಲಿಲ್ಲ ಆಯಿತು. ಸೊ ಹಾಗಾಗಿ ಒಂದಿನ ಅವ್ರ ಹತ್ರ ಫೇಸ್ಬುಕ್ನಲ್ಲಿ ಡೈರೆಕ್ಟ್ ಮಾತಾಡಿದೆ, ಇದರಲ್ಲಿ ನಂಬರ್ ತೊಗೊಂಡು ಹೀಗೆ ಏನು ವಿಚಾರ ಹಾಡ್ತಾ ಇರೋದು, ಹೇಗೆ ಏನು ಕತೆ ಅಂತ. ಸ್ವಲ್ಪ ಅಭಿರುಚಿ ಇದೆ, ಸ್ವಲ್ಪ ಪ್ಯಾಷನೇಟ್, ಸ್ವಲ್ಪ ಹಾಡುವ ಅಂತ ಒಂದು ಆಸಕ್ತಿ. ಮೊದಲು ನಾನು ಮಂಗಳೂರಲ್ಲಿರುವಾಗೆಲ್ಲ ಸ್ವಲ್ಪ ಆರ್ಕೆಸ್ಟ್ರಾಕ್ಕೆ ಹೋಗುವಂಥದ್ದು. ಆವಾಗ ನಮ್ಮಲ್ಲಿ ಈಗ ಖ್ಯಾತ ಗುರುಕಿರಣ್ ಅವರು ಆಗ ಅಲ್ಲಿ ಮಂಗಳೂರಿನಲ್ಲಿ ಇರುವಾಗ ಅವ್ರ ಆರ್ಕೆಸ್ಟ್ರಾಕ್ಕೆ ನಾನು ಹೋಗ್ತಿದ್ದೆ. ಗುರುಚರಣ್ ನೈಟ್ ಅಂತ ಇತ್ತು ಆಗ ಮಂಗಳೂರಲ್ಲಿ ಫೇಮಸ್ ಟೌನ್ ಹಾಲಲ್ಲಿ. ನಾನು ತಪ್ಪದೇ ಹೋಗ್ತಿದ್ದೆ ಅಲ್ಲಿ ನೋಡಲಿಕ್ಕೆ. ಹಾಗೆ ಸ್ವಲ್ಪ ಅಲ್ಲಿ ಆರ್ಕೆಸ್ಟ್ರಾಗೆ ಹೋಗೋದು ನೋಡುವಂಥದ್ದು ಅದೊಂದು ಹವ್ಯಾಸ ಆಗಿ ಬೆಳೀತು. ಹಾಗೆ ಬರ್ತಾ ಸ್ವಲ್ಪ ಒಂದು ಬಂದಾಗೆಲ್ಲ ಈ ಹಾಡುಗಳನ್ನು ಮೆಮೊರಿ ಮಾಡುವಂಥದ್ದು ಆಸಕ್ತಿ ಜಾಸ್ತಿ ಆಯಿತು. ಹೀಗೆ ಎಲ್ಲ ಹೋದಾಗ ಕೂತ್ಕೊಂಡಾಗ ಇವನು ಸ್ನಾನ ಮಾಡಲಿಕ್ಕೆ ಹೋದಾಗ ಅದು ಮುನುಗುತ್ತಾ ಮರ್ಮರಿಂಗ್ ಅಂತ ಹೇಳ್ತಾ ಮಾಡ್ತಾ ಹೋಗ್ತಾ ಅದೊಂದು ಚಾಳಿಯಾಗಿ ಬಿಟ್ಟಿತ್ತು. ಹಾಡೋದೊಂದು ಅಭ್ಯಾಸ ಪರಿಪಾಠ ಆಗಿ ಹಾಡಲೇಬೇಕು ಅನ್ನೋ ಛಲ ಆಯಿತು. ಆಮೇಲೆ ಅದು ಆ್ಯಪ್ ಬಗ್ಗೆ ತಿಳಿಯುವಾಗೆ ಒಂದಾಯಿತು, ಏನು ಆ್ಯಪ್ ಇದೆ, ಏನಿದೆ ಅದರಲ್ಲಿ, ಏನು ಕತೆ, ಅಷ್ಟೆಲ್ಲ ಇದೆ, ಎಷ್ಟು ಜನ, ಲಕ್ಷಗಟ್ಟಲೆ ಜನ ಇದ್ದಾರೆ ಅದರಲ್ಲಿ. ಸ್ಮಾಲ್ ಆ್ಯಪಲ್ಲಿ ನೋಡ್ಲಿಕ್ಕೆ ಹೋದರೆ ಇವನ್ ಲಕ್ಷಗಟ್ಟಲೆ ಜನ ಇದ್ದಾರೆ. ನಾನೀಗ ಸುಮಾರು ಒಂದು 4800 ಹಾಡುಗಳನ್ನು ಹಾಡಿದ್ದೇನೆ, ಸ್ಮಾಲ್ ಆ್ಯಪಲ್ಲಿ ಹಾಡಿದ್ದೇನೆ, ಯೂಟ್ಯೂಬಲ್ಲಿ ಬಿಟ್ಟಿದ್ದೇನೆ. ನನ್ನ ಅನಿಸಿಕೆ, ನನಗೆ ತೋರಿದಷ್ಟು ಹಾಡಿದ್ದೇನೆ, ಬಿಟ್ಟಿದ್ದೇನೆ. ನನ್ನ ಮನಸ್ಸಿಗೆ ಖುಷಿ ಕೊಡ್ಲಿಕ್ಕೆ, ನಮ್ಮ ಖುಷಿಗೆ. ಅದು ಇನ್ನೊಬ್ರು ನಮಗೆ ಲೈಕ್ ಕೊಡ್ಬೇಕು, ಕಮೆಂಟ್ ಕೊಡ್ಬೇಕು ಅಥವಾ ನೆಗೆಟಿವ್ ಪಾಸಿಟಿವ್, ನಥಿಂಗ್. ಐ ಡೋಂಟ್ ಬಾದರಿಂಗ್ ಅಬೌಟ್ ದಟ್ ಮ್ಯಾಟರ್. ಇಲ್ಲ, ನಮಗೋಸ್ಕರ, ನಮ್ಮ ಟೆನ್ಷನ್ ಕಳೀಲಿಕ್ಕೋಸ್ಕರ, ನಮ್ಮ ರಿಲ್ಯಾಕ್ಸಿಗೋಸ್ಕರ ನಾನು ಹಾಡುವಂಥದ್ದು. ಸೊ ಹಾಗೆ ಹಾಡ್ತಾ ಸ್ವಲ್ಪ ಎಲ್ಲರ ಪ್ಯಾಚ್ ವರ್ಕ್ ರಿಪೇರಿ ಅದು ಇದೆಲ್ಲ ಮಾಡಿ ತುಂಬ ಹೇಳುವವರು ಹೇಳ್ತಾ ಇದ್ದಾರೆ. ನಾನು ಮಾಡುವಂಥದ್ದು ಮಾಡ್ತಾನೆ ಬಂದೆ. ಆದರೆ ಈಗ ಒಂದು ಲೆವೆಲ್ಗೆ ನಿಂತಿದೆ. ಎಲ್ಲ ಕೆಲವೆಲ್ಲ ನೆಗೆಟಿವ್ ಒಂದು ಸರ್, ಅದೇ ಯಾವುದೋ ಬಾಲ್ಯದಿಂದ ಕಲ್ತು ಸಂಗೀತ ಕಲ್ತು ಹಾಡೋರು ಒಂದು ಬೇರೆ ವಿಷಯ. ಬಟ್ ಒಂದ್ಸಲ ನಮಗೆ ಏನೋ ಅದ್ರ ಬಗ್ಗೆ ಒಂದು ಆಸಕ್ತಿ, ಯಾಕಂದ್ರೆ ಅದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಖುಷಿಯಿಂದ ಮುದದ್ ಕೊಡ್ತದೆ, ನಮಗೊಂದಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಆ ನಿಟ್ಟಿನಲ್ಲಿ ನೀವು ಒಂದು ಪ್ರಯತ್ನ ಮಾಡಿ ಹಾಡ್ತಾ ಇದೀರಿ ಅಂದ್ರೆ ನಿಜಕ್ಕೂ ಒಳ್ಳೇದೇ, ಅದ್ಭುತವಾಗಿ ಹಾಡ್ತಾ ಇದೀರಿ ಅಂತ ಅನಿಸ್ಬೋದು. ಪಟ್ಟದ ಏಗುಲ ನಟ್ಟುನ ಸ್ಥಿತಿ ಬರುಯಾ ನರಮಾನಿ ದೇವಿರು ಪನ್ಪಿನ್ನ ಉಂಡುಂದು ನಂಬುನು ಯಾ ನರಮಾನಿ ಕಾಸು ಮಲ್ಪುನ ಆಸೆನಯ ದೇವರಡ ನಟ್ಟುನಯ ಪ್ರೀತಿ ತ್ಯಾಗೋಡು ಬದ್ಕಂಡ ಆಪುಂಡು ನಮ್ಮ ಪರ್ಲ ಜೀವನ. ಪಟ್ಟದ ಏಗುಲ ನಟ್ಟುನ ಸ್ಥಿತಿ ಬರುಯಾ ನರಮಾನಿ ದೇವಿರು ಪನ್ಪಿನ್ನ ಉಂಡುಂದು ನಂಬುನು ಯಾ ನರಮಾನಿ. ಸ್ವಾರ್ಥದ ಸಂಗನು ಬಿಟ್ಟು ಎಡ್ಡೆಪ್ಪು ಬೈಕಲಯ್ಯ, ಈ ಎಡ್ಡೆಪ್ಪು ಬೈಕಲಯ್ಯ. ಧರ್ಮೋದ ಸಾದಿಡು ನಡತದು ನಿಷ್ಠೆಡು ಬದುಕಲಯ್ಯ, ಈ ನಿಷ್ಠೆಡು ಬದುಕಲಯ್ಯ. ಕಣಿಕಾದಿಂಜಿನ ದೈವ ಒಂದಿನ ನೆಲವೊಂದು ಬಂಗಾರ ಸಿರಿ ಸತ್ವದ ಪೊಲುದ ಸ್ಥಾನವೊಂದು ದೈವ ಶಕ್ತಿ ನಂಬಿಕೆಡೆ ನಮ್ಮೊಡು ಮಾತೆನಲ.
పట్టదయకుల నట్టున స్థితి బరుయానరమాని దేవేరు పంపిన ఉండు నంబును యానరమాని दुखोगु मूला कारण पूरा आसेने नंक पूरा आसेने मदयेरी मल्लातीगे दाये भूमिग ई भूमिग दिन्नने तुपिना आर मात्रा मित्तिडु तू ಒಂದುಲ್ಲೆರು ತುದುಲಾ ತೂ ಒಂದಿಲೆಕ್ಕ ಮಲ್ತಡ ಮಿತ್ತಲೆಪ್ಪೇರು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೇನಲ ಪಟ್ಟದಯಗುಲ ನಟ್ಟುನ ಸ್ಥಿತಿ ಬರುಯಾನರಮಾನಿ ದೇವೇರು ಪನ್ಪಿನ ಉಂಡೊಂದು ನಂಬುನು ಯಾನರಮಾನಿ ಕಾಸು ಮಲ್ಪುನ ಸೇನಯ ಆ ದೇವೇರಡ ನಟ್ಟುನಯ ಪ್ರೀತಿ ತ್ಯಾಗೋಡು ಬತ್ಕಂಡ ಪುಂಡು ನಮ್ಮ ಪೊಲ್ಲ ಜೀವನ ಪಟ್ಟದಯಗುಲ ನಟ್ಟುನ ಸ್ಥಿತಿ ಬರುಯಾನರಮಾನಿ ದೇವೇರು ಪನ್ಪಿನ ಒಂದುಂಡು ನಮ್ಮುನು ಯಾನರಮಾನಿ ಜೊತೆಗೆ ಸರ್, ಈಗ ನೀವು ಮೂಲತಃ ಯಾವ ಊರು? ನನ್ನ ಫ್ಲ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ನನ್ನ ಜರ್ನಿ ಹೇಳ್ತೀನಿ ನಾನು. ನನ್ನ ಮೂಲತಃ ಮನೆ ಮಂಗಳೂರಿನ ಶಕ್ತಿನಗರದಲ್ಲಿ. ನನ್ನ ತಂದೆ ತಾಯಿಯವರು ಎಲ್ಲ ಮಂಗಳೂರಲ್ಲಿದ್ದಾರೆ. ಅವರ ಮೂಲತಃ ಕೇರಳದವರು, ಅವರು ಬೇಕಲ್ಲ ಆ ಕಡೆಯವರು. ನನ್ನ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಇದ್ದರು. ಅವರು ಪೊಲೀಸ್ ಕೃಷ್ಣಮಣಿ ಅಂತ ದಿವಂಗತ ಈಗ ಅವರು ನಮ್ಮೋರ್. ಅವರು ರಿಟೈರ್ಡ್ ಆಗಿ ಒಂದು 60 ಇಯರ್ಸಲ್ಲಿ ಏನೋ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಡೆತ್ ಆದರು. ಅವರು ತುಂಬ ಮಂದಿ ಆಫೀಸರ್ ಒಟ್ಟಿಗೆಲ್ಲ ಅವರು ಇದು ಡ್ರೈವಿಂಗ್ ಕೆಲಸ ಮಾಡಿದ್ದಾರೆ. ಮತ್ತು ಇಲಾಖೆಯಲ್ಲಿದ್ದರು, ಅವರು DR ಅಲ್ಲಿದ್ದರು. ಹಾಗೆ ಮತ್ತು ತಾಯಿಯವರು ಮಂಗಳೂರಲ್ಲಿದ್ದಾರೆ ಈಗ ಪ್ರೆಸೆಂಟ್. ನನ್ನ ತಂಗಿ ಮತ್ತು ನನ್ನ ಭಾವಂದಿರು ಅಲ್ಲೇ ಇದ್ದಾರೆ. ಅವರು ಸಿಂಗರ್ ಧನಂಜಯ ವರ್ಮ ಅಂತ ಒಬ್ಬರು ಇದ್ದಾರೆ, ಗೊತ್ತಲ್ಲ? ಅವರು ನೌಶಾ ಟೀಮಲ್ಲಿ ಇದ್ರು. ಈಗ ಪ್ರೆಸೆಂಟ್ ಸ್ವಂತ ಮಾಡ್ತಾ ಇದ್ದಾರೆ, ನನ್ನ ಭಾವ ತಂಗಿ ಗಂಡ. ಹಾಗಾಗಿ ಇದೊಂದು ಜರ್ನಿ ಹೀಗೆ ಬಂತು. ಆಮೇಲೆ ಮಂಗಳೂರಿನಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ ಆಗಿ ನಾನು 1993 ಪೊಲೀಸ್ ಇಲಾಖೆಗೆ ಸೇರಿದ್ದೆ. ಅಲ್ಲಿಂದ ನಂದೊಂದು ಸುಮಾರು ಒಂದು 5-6 ಸ್ಟೇಷನ್ ಆಯಿತು ಈಗ ಆಲ್ರೆಡಿ. ಮಂಗಳೂರಲ್ಲಿ ಆಯಿತು, ಮ್ಯಾಂಗ್ಳೂರು ಊರಲ್ಲಿ ಆಯಿತು. ಅಲ್ಲಿಂದ ಉಡುಪಿ ಜಿಲ್ಲಾ ವಿಭಜಿತ ಆಗುವ ಮೊದಲೇ ನಾನು ಇಲ್ಲಿ ಬಂದಿದ್ದೆ. ಆಮೇಲೆ ನಾನು ಈಗ ಮಂಗಳೂರಿಗೆ ಹೋಗಿಲ್ಲ, ಇಲ್ಲೇ ಸೆಟ್ಲ್, ಇಲ್ಲೇ ಇದ್ದೆ, ಇಲ್ಲೇ ಮನೆ ಈಗ ಆಗಿ ಬಡ್ತಿ ಒಂದು 2.5-3 ವರ್ಷ ಆಯಿತು. ಮಣಿಪಾಲ, ಮಲ್ಪೆ, ಉಡುಪಿ ಟೌನು, ಕರಾವಳಿಪಡೆ, ಮಲ್ಪೆ, ಈಗ ಹಲವಾರು ಠಾಣೆಗಳಲ್ಲಿ ಕೆಲಸ ಮಾಡಿದ್ದೇನೆ ಇಷ್ಟರವರೆಗೆ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಬಾರಿ ನಮ್ಮ ಜೊತೆ ಇದ್ದಾರೆ ಪೊಲೀಸ್ ಅಧಿಕಾರಿ ಆಗಿರುವಂತಹ ಉತ್ತಮ ಗಾಯಕರಾಗಿರುವಂತಹ ಶಾಂತರಾಜು ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಕರ್ಣನಂತೆ ನಿಧಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನಿಧಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರ
ಆಧಾರವಾದೆ ಆ ಕಣ್ಣನಂತೆ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕಣ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕಣ್ಣನಂತೆ. ಬಾಳೆಂಬಾಟದಿ ಚಂಡಂತೆ ಎಲ್ಲರೂ, ತನ್ನಾಸೆಯಂತೆ ಆಡೋದು ದೇವರು. ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ, ತನ್ನಾಸೆಯಂತೆ ಆಡೋದು ದೇವರು. ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ, ಏನಾದರೇನೀಗ ನಿನ್ನನ್ನು ಮರೆಯರು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ, ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಆ ಕಣ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕಣ್ಣನಂತೆ. ಸೊ ಉಡುಪಿ ಅಂದರೆ ಸರ್ ಈಗ ಒಂದು ಏನಂದ್ರೆ ಸಾಂಸ್ಕೃತಿಕವಾಗಿ ನೋಡೋದಾದ್ರೆ ಇಲ್ಲಿ ನಿತ್ಯೋತ್ಸವ ಕಾರ್ಯಕ್ರಮ. ಈಗ ನೀವಂತೂ ಇಷ್ಟು ವರ್ಷ ಇಲ್ಲಿ ಉಡುಪಿಯಲ್ಲಿ ಇದ್ರಿಂದ ಮತ್ತೆ ಪ್ರತ್ಯೇಕವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಿಲ್ಲ. ಯಾಕೆಂದ್ರೆ ಹಬ್ಬಗಳು ಅಂದ್ರೆ ಜಾತ್ರೆ ಏನಿಲ್ಲ ಅಂದ್ರೆ ಕೃಷ್ಣ ಮಠಕ್ಕೆ ಹೋಗಿ ಸಂಜೆ ಹೊತ್ತು ಕೂತ್ರೆ ಒಂದಷ್ಟು ರಿಲ್ಯಾಕ್ಸ್ನೆಸ್ ಬೇರೆ, ಬೇರೆ ಏನಿಲ್ಲ, ಆಡುದೇನು ಬೇಡ, ಗಂಟೆ ನಾದ ಘೋಷಕ್ಕೆ ಅಷ್ಟು ರಿಲ್ಯಾಕ್ಸ್ನೆಸ್ ಸಿಗ್ತದೆ. ಮತ್ತೊಂದಷ್ಟು ಪ್ರವಚನಗಳ ಖಂಡಿತ ಭಜನೆ ಅಂತೂ ರಾಜಾಂಗಣದಲ್ಲಿ ಅದೇ ಹೇಳಿದೆ ನಾನು, ನಿಮ್ಗೆ ಏನ್ ಬೇಡ ಬೇರೆ ಒಂದಷ್ಟು ಹೋಗಿ ಅಲ್ಲೊಂದು ಕೂತ್ರೆ ನಿಜವಾಗಿ ನಿಜವಾಗಿ ಅಂದ್ರೆ
ಅಂದ್ರೆ ಅಂತಹ ಒಂದು ಸಾಂಸ್ಕೃತಿಕ ನಗರಿ ಉಡುಪಿ. ಸೊ ಇಲ್ಲಿ ತುಂಬಾ ಜನ ಕಲಾವಿದರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ದೇಶ ವಿದೇಶಗಳಲ್ಲಿ ಬಹಳಷ್ಟು ಖ್ಯಾತಿಯನ್ನ ಪಡೆದವರಿದ್ದಾರೆ. ನಾವು ಹೆಸರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್. ಅದ್ರ ಜೊತೆಗೆ ಇಲ್ಲಿ ಬಂದವರು ಅಂದ್ರೆ ಈಗ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆದವರು, ಇಲ್ಲಿ ಇದ್ದವ್ರು ಹೇಗೋ ಅದರ ಕಂಪು ಇರುತ್ತೆ. ಇಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆದವರಿಗೂ ಏನಾಗುತ್ತೆ ಅಂದ್ರೆ ಅದೇ ಒಂದು ಅಭಿರುಚಿ ಇಲ್ಲಿ ಬೆಳೆಯುತ್ತೆ ಅಂತ ಅದಕ್ಕೆ ಎಡಿಟ್ ಆಗ್ತಾರೆ ಅವರು. ಹೌದು, ಅದಕ್ಕೆ ಹೊಂದಿಕೊಳ್ತಾರೆ. ಇಲ್ಲಿ ಒಂದು ಸಂಸ್ಕೃತಿ ಪರಂಪರೆಗೆ ಅವರು ಒಗ್ಗಿಕೊಳ್ತಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಾನು ಹೇಳ್ತಾ ಇರೋದು ಸರ್, ಒಂದಷ್ಟು ತುಂಬಾ ಏನು ಪ್ರೆಷರ್ ಇರುವಂತಹ ಡ್ಯೂಟಿ ನಿಮ್ದು. ಅಂದ್ರೆ ಖಂಡಿತ 24/7 ನಮ್ಗೆ ಏನಂದ್ರೆ ಎಷ್ಟು ಹೊತ್ತಿಗೆ ಯಾರು ಕಾಲ್ ಬರ್ತದೆ, ಯಾರು ಎಲ್ಲಿ ಸಾಯ್ತಾರೆ, ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಏನ್ ಅವಘಡ ಆಗುತ್ತೆ, ಇದೆಲ್ಲ ಒಂದಷ್ಟು ಪ್ರಾಕೃತಿಕ ವಿಕೋಪಗಳಿರ್ಲಿ, ಅದ್ರ ಜೊತೆಗೆ ಈ ರೈಲ್ವೆ ಅಥವಾ ಹೈವೇಗಳು ಏನೇ ಇದ್ರೂ ಕೂಡ ಒಂದಷ್ಟು ಟೆನ್ಷನ್ಗಳ ಮಧ್ಯೆ ಖಂಡಿತ ಈ ಹಾಡಿನ ನಿಮಗೆ ರಿಲ್ಯಾಕ್ಸ್ ಸಿಕ್ಕಿದ್ಯಾ? 100%. ಎಷ್ಟೋ ಸ್ಟ್ರೆಸ್ ಆದಾಗ ಮ್ಯೂಸಿಕ್ ಇಸ್ ಒನ್ ಆಫ್ ದಿ ಮೆಡಿಟೇಷನ್ ಅಂತ ಹೇಳ್ತಾರೆ ಹಿರಿಯವರು, ತಿಳಿದವರು. ಡಾಕ್ಟ್ರೇ ಹೇಳ್ತಾರೆ ಸಂಗೀತ ಒಂದು ಕೆಲವೊಂದು ರೋಗಗಳಿಗೆ ವಾಸಿಯಾಗುವಂಥ ಒಂದು ಮದ್ದು, ಔಷಧಿ, ಅದೊಂದು ಥೆರಪಿ. ಅದು ಥೆರಪಿ, ಮ್ಯೂಸಿಕ್ ಥೆರಪಿ ಅಂತ ಇದೆ. ಕೆಲವೊಂದು ಹಾಸ್ಪಿಟಲ್ ಯಾವುದೋ ನೋಡಿದೆ, ಜಯದೇವ್ ಹಾಸ್ಪಿಟಲ್ ಬೆಂಗಳೂರಲ್ಲಿ, ಯಾವುದೋ ಬಾಂಬೆ ಹಾಸ್ಪಿಟಲಲ್ಲಿ ಸಂಗೀತವನ್ನು ಹಾಕಿ ಬಿಡ್ತಾರೆ. ಹೌದಾ? ಅಂತ ಕಾಯಿಲೆಗೆ ನಾನು ಕೇಳಿದೆ ಯಾವುದೋ ಒಂದು ಹಾಸ್ಪಿಟಲಲ್ಲಿ. ಸ್ಲೋಲಿ ಟ್ಯೂನು, ಅದು ಒಳ್ಳೆ ಮುದ ಕೊಡುವಂಥ ಟ್ಯೂನ್, ಯಾವುದು ಬೀಟ್ಸ್ ಯಾವುದೆಲ್ಲ ಸ್ಲೋಲಿ ಮ್ಯೂಸಿಕ್, ಒಂಥರ ಮೆಡಿಟೇಷನ್ ಅದು ಅಂತ. ಅಂದರೆ ಈಗ ಕೇವಲ ನಿಮ್ಮ ಡ್ಯೂಟಿ ಅಂತಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕೋವಿಡ್ ಆಗ್ತಾ ಇದ್ದಂಗೆ ಎಲ್ಲರ ಬದುಕಲ್ಲೂ ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿಬಿಟ್ಟು. ಖಂಡಿತ. ಯಾಕಂದರೆ ಎಲ್ಲಿ ಹೋದ್ರೂ ಅಡೆತಡೆಗಳು, ನೆಗೆಟಿವ್ಸ್. ಸೊ ಒಂದಷ್ಟು ಜಂಜಾಟಗಳಾಗಿಬಿಟ್ಟಿದೆ. ಅದಕ್ಕೆ ಮೊದಲು ಹಾಗೇನಿತ್ತು, ನಮ್ದು ನೋಟ್ ಬ್ಯಾನ್ ಆಯ್ತು, ಆಮೇಲೆ ಇದೆಲ್ಲ ಒಂದ್ರ ಮೇಲೆ ಕೋವಿಡ್ ಬಂತು, ಹೀಗೆ ಆಗ್ತಾ ಒಂದಷ್ಟು ಟೆನ್ಷನ್ಗಳನ್ನು ಹೊತ್ಕೊಂಡಂತ ಕಾಲದಲ್ಲಿ, ಅದರಲ್ಲೂ ಕೋವಿಡ್ ಅಲ್ಲಿ ಕಲಾವಿದರು ನಿಂತೋದ್ರು, ಕಲೆನೂ ನಿಂತೋಯ್ತು, ಎಲ್ಲನೂ ದಿನದೊಡದೆ ಕಷ್ಟ ಇದೆ, ಭಾರಿ ಕಷ್ಟ ಆಗ್ತಿದೆ. ಯಾಕಂದ್ರೆ ಅದನ್ನೇ ನಂಬಿಕೊಂಡಿದ್ದವರು ಆಯ್ತಾ, ಅವರಿಗೆಲ್ಲ ಬಹಳ ಹೊಡೆತ ಬಿದ್ದಿದೆ. ಅದಕ್ಕೆ ಕೆಲವರೆಲ್ಲ ಪಾಪ ಮನೆಯಲ್ಲೇ ಕೆಲವೆಲ್ಲ ಫೇಸ್ಬುಕ್ ಲೈವ್ ಅಂತ ಮಾಡಿದ್ದಾರೆ. ಅವಾಗ ಅದು ಅವ್ರಿಗೆ ಏನ್ ತಡ್ಕೊಳಿಕ್ ಆಗದೆ, ಏನ್ ಇರ್ಲಿ ನಮ್ಮ ಸಂತೋಷಕ್ಕೆ ತುಂಬಾ ಮಂದಿ ಮಾಡಿದ್ದಾರೆ. ಈಗ ಆದ್ರೆ ಒಂದು ಹೆಲ್ಪ್ ಆಯ್ತು ಸರ್, ನೀವು ಯಾವತ್ತು ಫೇಸ್ಬುಕ್ ಲೈವ್ ಅಂತ ಸ್ಟಾರ್ಟ್ ಮಾಡಿದ್ರು, ಒಂದಷ್ಟು ಗಾಯಕರು ಹುಡ್ಕೊಂಡ್ರು. ನಿಜವಾಗಿ ಒಳ್ಳೇದದು, ಒಂದು ಹೊಸ ವೇದಿಕೆ ಅವರು ನೋಡ್ಕೊಳ್ಬೇಕಾಯ್ತು. ಖಂಡಿತ ಹೌದು, ಭಾರಿ ಒಳ್ಳೇದಾಯ್ತು. ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಹತ್ತಿರ ನಮ್ಮ ಬ್ರಹ್ಮರದಲ್ಲಿ ರಾಜೇಶ್ ಶಾರ್ಬಂಗ್ ಅಂತ ಇದ್ದಾರೆ, ಅವರು ನಮ್ಮ ಆತ್ಮೀಯರವರು ಸಹ. ಅವರು ಸಿಕ್ಕಾಪಟ್ಟೆ ನನ್ನ ಭಾರಿ ಕ್ಲೋಸ್ ಫ್ರೆಂಡ್. ಅವರು ಫೇಸ್ಬುಕ್ ಲೈವ್ ಈವನ್ ಕೋವಿಡ್ ಟೈಮಲ್ಲೇ ಮನೇಲಿ ಮಾಡಿದ್ದಾರೆ ತುಂಬಾ ಮಂದಿ. ಈಗಲೂ ನನ್ನ ಈ ವಾಟ್ಸಪ್, ಹೌದು ಮೊಮ್ಮಗ ಅವರು ಹುಟ್ಟು ಹಾಕಿದ್ದೆ ಅವರು, ಕಾಳಿಂಗ ಅವರು. ಸುಗಮ ಸಂಗೀತ ಜಾನಪದ ಹಾಡು ನಿಜವಾಗಿ ಭಾರಿ ಒಳ್ಳೇದು. ಅದು ಆಕ್ಚುಲಿ ಜಾನಪದ ಹಾಡಿತ್ತು, ಅದು ಬೆಳ್ಳನೆ ಎರಡೆತ್ತು ಬಾರುಗೋಲಿನ ಅದು ಹಾಡುವಂತಿದ್ದೆ. ಆಗಿಲ್ಲ, ಅದು ಭಾರಿ ಹೈ ಪಿಚ್ ಸಾಂಗ್. ನೋಡೋಣ. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು, ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು, ಹೃದಯದಿ ಪ್ರೇಮ ತರಂಗ ನೀ ನೀಡಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ, ಸುಮಧುರ ಅನುಭವ ನೂರು ನಾ ನೋಡಿದೆ, ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ, ನಡೆಯೆಂದಿದೆ ಗುರಿ ತೋರಿದೆ, ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ.
ಆ ಕಾಲ ಬರೆದ ಹೊಸತು ಹಾಡು ಹಾಡಲಾರೆನು, ಮನದ ಪುಟದಿ ಬರೆದ ಗೀತೆ ಮರೆಯಲಾರೆನು. ಎಲ್ಲಿಯ ಗಂಧವು ಕಾಣೆ ಬಿಸಿಯಿತು ಜೀವಕ್ಕೆ ಜೀವ, ಅರ್ಪಣೆ ಮಾಡುವೆ ನಿನಗೆ ನನ್ನಿ ಹೃದಯದ ಭಾವ. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು. ಸುಮಧುರ ಅನುಭವ ನೂರು ನಾನೋಡಿದೆ, ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ, ನಡೆಯೆಂದಿದೆ, ಗುರಿ ತೋರಿದೆ. ಆ, ಯಾವ ಹೂ ಯಾರ ಮುಡಿಗೋ ಅವನ ಆಟದಿ, ಚೈತ್ರ ಬಂದು ಹೋಯಿತಮ್ಮ ನನ್ನ ತೋಟದಿ. ತಂತಿ ಹರಿದ ವೀಣೆಯಲ್ಲಿ ಶ್ರುತಿಯ ಕಂಡೆನು, ನುಡಿಸುವವನು ಸ್ವರವ ಬೆರೆಸಿ ಸಾಟಿ ಕಾಣೆನು. ಬಾಳಲಿ ಪಡೆದುದು ಏನೋ ಅರಿಯದೆ ಪಡೆದುದು ಏನೋ, ಕಾಣದ ಕೈಗಳ ಸ್ಪರ್ಶ ಮುಂದೆ ತರುವುದು ಏನೋ. ಹೃದಯದಿ ಪ್ರೇಮ ತರಂಗ ನೀ ಮೀರಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ಸುಮಧುರ ಅನುಭವ ನೂರು ನಾನೋಡಿದೆ, ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ, ನಡೆಯೆಂದಿದೆ, ಗುರಿ ತೋರಿದೆ. ಮತ್ತು ಸರ್ ಈಗ ನಿಮ್ಮ ಇಲಾಖೆ ಹೇಳೋದಾದರೆ ಇಲ್ಲೂ ಕಲೆಗೆ ಪ್ರೋತ್ಸಾಹ ಇದೆಯಾ, ಹೇಗೆ ನಿಮ್ಗೆ ಅನಿಸ್ತದ? ಮತ್ತು ಜೊತೆಗೆ ಕಲೆ ಹೇಗಿದ್ದಾರೆ ಕಲಾವಿದರು ಅಂತ ನಿಮಗೆ ತಿಳಿದ ಮಟ್ಟಿಗೆ? ಖಂಡಿತ ಒಂದು ತಾಳ್ಮೆ ಜಾಸ್ತಿ ಇದೆ ಪೊಲೀಸ್ನಲ್ಲಿ. ಈಗ ನೀವು ಕಲೆಗೆ ಮಾನ್ಯತೆ ಅಥವಾ ಪ್ರೋತ್ಸಾಹ ಅಥವಾ ಕಲಾವಿದ ಅಂತ ಗೊತ್ತಾದ ಮೇಲೆ ಅವರಿಗೆ ಯಾಕೋ ಸ್ವಲ್ಪ ತಾಳ್ಮೆ ಜಾಸ್ತಿ ಅಂತ ಅನಿಸ್ತದೆ. ನಂಗೆ ಭಾಳ ತಾಳ್ಮೆ ಜಾಸ್ತಿ, ಯಾಕಂದ್ರೆ ಅಲ್ಲ, ಪೇಷನ್ಸ್ ಇಲ್ಲ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಯಾಕೆ ಹೇಳಿದ್ರೆ ನಾವು ಕೆಲವೊಂದ್ಸಲ ಟೆನ್ಷನ್ ಆಗ್ತದೆ. ಈ ಕರ್ತವ್ಯದ ಅಡಚಣೆಗಳು ಕೆಲವೊಂದು ಹೊಂದಾಣಿಕೆ ಆಗುವುದಿಲ್ಲ, ಮನೆಯಲ್ಲಿ ಜಂಜಾಟ, ಹೊರಗೆ ಜಂಜಾಟ. ಆ ಎರಡು ಜಂಜಾಟಗಳ ಮಧ್ಯದಲ್ಲಿ ನಾವು ನಮ್ಮ ಜಂಜಾಟವನ್ನು ಪಬ್ಲಿಕ್ಸ್ನಲ್ಲಿ ತೋರಿಸಲಿಕ್ಕೆ ಬರೋದಿಲ್ಲ. ನಾವು ಆದಷ್ಟು ಕೂಲ್ ಬೇಕಾಗ್ತದೆ. ಸೊ ಕೂಲಿಗೋಸ್ಕರ ನಾವು ಯಾವುದಾದ್ರೂ ಒಂದು ದಾರಿ ಹುಡ್ಕೊಳ್ಬೇಕು. ಟ್ಯಾಲೆಂಟ್ ಯಾವುದಾದ್ರೂ ಒಂದು ಯೋಗಾಸನ ಮಾಡೋದಾಗಲಿ, ಜಿಮ್ಮಿಗೆ ಹೋಗೋದಾಗಲಿ, ಅಥವಾ ಬೇರೆ ಸೂಟ್ ಆಗ್ತದೆ ಅದೇ ಮ್ಯೂಸಿಕ್ ಹಾಡುವಂಥದ್ದು, ಹಾಡು ಕೇಳುವುದಾಗಲಿ, ಹಾಡುವುದಾಗಲಿ, ಅದರಲ್ಲಿ ಕೆಲವೊಂದು ನಮ್ದು ತಾಳ್ಮೆ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಹಿರಿಯವರು ಬಹಳ ಪೇಷನ್ಸ್ ಸಿಗ್ತದೆ ಅದರಲ್ಲಿ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಬಾರಿ ನಮ್ಮ ಜೊತೆ ಇದ್ದಾರೆ ಪೊಲೀಸ್ ಅಧಿಕಾರಿ ಆಗಿರುವಂತಹ ಉತ್ತಮ ಗಾಯಕರಾಗಿರುವಂತಹ ಶಾಂತರಾಜು ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. हम बेवफा हरगिज़ न था, पर हम वफा कर ना सके. हमको मिली उसकी सजा, हम जो खता कर ना सके. हम बेवफा
हरगिज़ न था, पर हम वफा कर ना सके। कितनी अकेली थी वो राहें हम जिन पे अब तक अकेले चलते रहे। तुझसे बिछड़ के भी ओ बेखबर, तेरे ही गम में जलते रहे। तूने किया जो शिकवा, हम वो गिला कर ना सके। हम बेवफा हरगिज़ न थे, पर हम वफा कर ना सके। तुमने जो देखा सुना सच था, मगर कितना था सच ये किसको पता। जाने तुम्हें मैंने कोई धोखा दिया, जाने तुम्हें कोई धोखा हुआ। इस प्यार में सच झूठ का तुम फैसला कर ना सके। हम बेवफा हरगिज़ न थे, पर हम वफा कर ना सके। ಈಗ ನಿಮಗೆ ಹಾಡ್ತಾ 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 ಸರ್ ತುಂಬ ಇಷ್ಟ ಆಗಿದ್ದ ಹಾಡುಗಳು ಅಥವಾ ಇದು ಯಾರು ತುಂಬ ಇಷ್ಟ ಆಗಿದ್ದ ಗಾಯಕರು? ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಎಲ್ರಿಗೂ ಇಷ್ಟ, ಎಲ್ಲರಿಗೂ ಇಷ್ಟನೇ ಬಿಡಿ, ಅದು ಮಾತಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದೀವಿ ಏನಂದ್ರೆ ನಿಜವಾಗಿ ಗಾಯನ ದೇವರು ಅವರ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಾವು. ನಿಜವಾಗಿ. ಯಾಕಂದ್ರೆ ನಾನು ಇತ್ತೀಚಿನ ಕಾರ್ಯಕ್ರಮಗಳು ಹೇಳ್ತಾ ಇದ್ದೆ ಏನಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ನೋದು ಗಾಯಕರಿಗೆ ಅವರು ಗಾಯಕರಲ್ಲ, ಅವರು ಪುಸ್ತಕ ಭಂಡಾರ. ಅದು ಭಂಡಾರ. ಅದ್ರಲ್ಲಿ ಬೇಕಾದಷ್ಟು ಕಲೀಲಿಕ್ಕಿದೆ. ನಾವು ಸಮುದ್ರ ಎಷ್ಟು ವರ್ಷ ಹೋದ್ರೂ ಕಲೀಲಿಕ್ಕಿದೆ. ಆಯ್ತಂತ ಇಲ್ವೇ ಇಲ್ಲ. ಅವರು ಇನ್ನೂ ಪ್ರತಿದಿನವೂ ನಾವು ನೆನಪಿಟ್ಕೊಳ್ಳುವಂತ ಹಾಡುಗಳನ್ನು ಹಾಡಿದ್ದಾರೆ. ಪ್ರತಿದಿನ ನೆನಪಾಗುವಂತ ಹಾಡುಗಳು. ಇನ್ನೊಂದೇನಂದ್ರೆ ಪ್ರತಿಯೊಂದು ಈವೆಂಟ್ಗಳು ಬಂದಾಗ ಒಂದು ಹಾಡು ಹಾಡಿ ಅಂದ್ರೆ ಎಸ್ ಪಿ ಅವ್ರದ್ದು ನೆನಪಾಗತ್ತೆ. ಖಂಡಿತ ಎಸ್ ಪಿ ಸರ್ ಹೇಳಿದೊಂದೇನು ಹಾಡು ನೆನಪಾಗತ್ತೆ. ಯಾವುದಿಲ್ಲ, ಅದು ದುಃಖ ಇರ್ಲಿ ಖುಷಿ ಇರ್ಲಿ, ಯಾವುದೇ ಹಾಡು ಸಮಯ ಸಂದರ್ಭ ಬಂದಾಗ ಹಾಡಿಬಿಡ್ತಾರೆ. ಒಂದು ಏನಾದ್ರೂ ಹಾಡ್ಬೇಕಂದ್ರೆ ಆ ಹಾಡನ್ನ ಫಸ್ಟಿಗೆ ತಗೊಳ್ತಾರೆ. ಅದು ಅದ್ಭುತವಾದ ನಿಜವಾಗಿ. ಈಗ ಮತ್ತೆ ಸರ್, ಈ ನಿಮ್ಮ ಮನೆಯಲ್ಲಿ ಯಾರ್ಯಾರು ಏನಾದರೂ ಸಂಗೀತದಲ್ಲಿ ಆಸಕ್ತಿ ಇರುವವರು? ಇದೆ ನಮ್ಮಲ್ಲಿ. ನನ್ನ ಸಂಸಾರ ಸಣ್ಣ ಸಂಸಾರ, ಚಿಕ್ಕ ಸಂಸಾರ, ಹೆಂಡತಿ, 2 ಮಕ್ಕಳು. ಹೆಂಡತಿ ಅವರ ಮೂಲತಃ ಮನೆ ಬೈಂದೂರು, ಮಗಳು ಮತ್ತು ಮಗ. ಮಗಳು ಈಗ ಇಲ್ಲಿ ನಮ್ಮ ವಿದ್ಯೋದಯ ಇಲ್ಲೇ ಮಠದಲ್ಲಿ ಶಾಲೆಯಲ್ಲಿ ಹೋಗ್ತಾರೆ, ಫಸ್ಟ್ PUC. ಅವಳಿಗೆ ಹಾಡಿನ ಅಭಿರುಚಿ ಇದೆ. ಕೊಲೆ ಅದ್ರ ಜೊತೆಗೆ ಕರಾಟೆ ಮತ್ತು ಬಾಕ್ಸಿಂಗ್ ಈಗ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಎಲ್ಲ ಹೋಗ್ತಾ ಇದ್ದಾಳೆ. ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆಗಿದೆ ಅವಳದು. ಮಗ 8ನೇ ಕ್ಲಾಸ್ ಓದ್ತಾನೆ. ಆಯ್ತಾ. ಮಿಸ್ಸಸ್ಸು ಇದೆ ಭಜನೆ ಭಜನೆ ಹೇಳುವಂಥದ್ದು, ಅದೆಲ್ಲ ಒಂದು ರೂಢಿ ಇದೆ ಅವರಿಗೆ. ರಾಮ ಮಂದಿರಕ್ಕೆ ಹೋಗುವಂತೆ ಭಜನೆ ಮಾಡುವಂಥದ್ದು ಅದೆಲ್ಲ ಮಾಡಿದೆ. ಆದರೆ ಈಗ ಕೆಲವೊಂದು ಕೆಲಸ ಕಾರ್ಯಗಳಿಂದ ಎಲ್ಲ ಸ್ವಲ್ಪ ಬಿಡು ಸ್ವಲ್ಪ ಕಮ್ಮಿ.
ಸೊ ಹಾಗಾಗಿ ಅಭಿರುಚಿ ಇದೆ. ಬಹುಶಃ ನನಗನ್ನಿಸ್ತದೆ ಕಾಸರಗೋಡು ಗಡಿನಾಡಿನ ಭಾಗ ಅಂದರೆ ಖಂಡಿತ ಅದು ಅದ್ಭುತವಾದಂಥ ಸಾಂಸ್ಕೃತಿಕ ಕೇಂದ್ರ. ಖಂಡಿತ 100%. ಯಾಕೆಂದರೆ ಕಾಸರಗೋಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಅದ್ಭುತವಾದಂಥ ಕಲಾವಿದರೆ, ಕೇರಳದಲ್ಲೇ ಅದ್ಭುತವಾದಂಥ ತುಂಬ ಮಂದಿ ಪ್ರತಿಭೆಗಳಿದ್ದಾರೆ. ಅದರಲ್ಲೂ ಕಾಸರಗೋಡಿಗೆ ಗಮನಿಸಿದರೆ ಅವ್ರಿಗೇನಾಗುತ್ತೆ ಆ ಕಡೆ ಕರ್ನಾಟಕ ಕೇರಳ ಎರಡೂ ಭಾಗದ ಬ್ಯಾಲೆನ್ಸಿಂಗ್ಗಳು ಮತ್ತೇನೆಂದರೆ ಈ ಕಡೆದು ತಿಳ್ಕೊಳ್ತಾರೆ ಆ ಕಡೆದು ತಿಳ್ಕೊಳ್ತಾರೆ. ಅದ್ಭುತವಾದಂತಹ ಕಲಾವಿದರನ್ನು ನಾವು ಇದ್ದಾರೆ ತುಂಬ ಮಂದಿ. ಬಹುಶಃ ಅಲ್ಲಿ ಒಂದು ಚೂರು ಗಾಳಿ ನಿಮಗೂ ಬಂತ ಅಂತ ಮೇ ಬಿ ಇರ್ಬೋದೇನೋ. ಯಾಕೆ ಹೇಳಿದ್ರೆ ನಮ್ಮ ತಂದೆ ತಾಯಿಯವರು ಆ ಕಡೆ ಇರ್ಬೋದೇನೋ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಇಲ್ಲಿ ಈಗ ಆವಾಗ ನಾವು ಇನ್ನೂ ಹುಟ್ಟಿರಲಿಲ್ಲ, ಆದರೆ ನಾವು ಹುಟ್ಟಿದ್ದೆಲ್ಲ ಮಂಗಳೂರಲ್ಲಿ. ಸೊ ಹೀಗೆ ನಾ ಹೇಳಿದಾಗೆ ಅಲ್ಲಿ ಆರ್ಕೆಸ್ಟ್ರಾಗೆ ಹೋಗೋದು, ಅದು ಮಾಡೋದು, ನೋಡೋದು ಹವ್ಯಾಸ ಜಾಸ್ತಿ. ಅವಾಗ ನಮ್ಮ ಮನೇಲಿ ಕೂತ್ಕೊಳ್ತಿರ್ಲಿಲ್ಲ ಈಗಿನ ಮಕ್ಕಳಾಗೆಲ್ಲ, ತಿರುಗಾಡ್ತಾ ಇದ್ದೇವೆ ಆಯ್ತು, ತಿರುಗಾಡ್ತಾ ಇದ್ದೇವೆ. ಈಗಿನ ಮಕ್ಕಳು ಮೊಬೈಲ್ ಆಯ್ತು, ಕಂಪ್ಯೂಟರ್ ಆಯ್ತು, ರೂಮ್ ಆಯ್ತು. ಆಗ ಹಾಗೆಲ್ಲ ರಜೆ ಸಿಕ್ಕಿತಾ ಹೋಯ್ತು, ಎಲ್ಲಿಗಾದ್ರೂ ಹೋಗ್ತಾ ಇರೋದು, ತಿರುಗಾಡಿ ಬಂತು, ಬರುವಾಗ ಸಂಜೆ ರಾತ್ರಿ ಯಾರು ಕೇಳೋದಿಲ್ಲ, ಅಷ್ಟು ಆಕ್ಟಿವಿಟಿ ಎಲ್ಲ ಇತ್ತು. ಆಗ ನಮಗೆ ಪ್ರಕೃತಿಯ ಪರಿಚಯ ಇತ್ತು ಸರ್. ಖಂಡಿತ ಈಗಿನ ಮಕ್ಕಳು ಗದ್ದೆ ತೋಟಗಳು ನೆನಪಿತ್ತು ನಮಗೆ. ಖಂಡಿತ 100%. ಈಗ ಅದು ಸ್ವಲ್ಪ ಕಷ್ಟನೇ ಆಗಿದೆ. ಇಲ್ಲ, ಎಲ್ಲದಕ್ಕೂ ನಾವೀಗ ಬೇಕು ಟ್ಯಾಬಲ್ಲಿ ತೋರಿಸ್ಬೇಕು, ಇದು ಗದ್ದೆ ಇದು ತೋಟ. ಖಂಡಿತ ಇಂಥ ಪರಿಸ್ಥಿತಿಗಳಾದ. ಆದರೆ ಜೊತೆಗೆ ಆವಾಗಕ್ಕೂ ಇವಾಗಕ್ಕೂ ಗಮನಿಸಿದ್ರೆ ಸರ್, ಈಗ ನಮಗೆ ಈಗಿನ ಮಕ್ಕಳಿಗೆ ಅಥವಾ ಈಗಿನ ಜನ್ರೇಷನ್ಗೆ ತುಂಬ ಎಕ್ಸ್ಪೋಜರ್ ಸಿಗುತ್ತೆ. ಆವಾಗ ಕಲಾವಿದರಿಗೆ ಎಕ್ಸ್ಪೋಜರ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಎಲ್ಲಿಲ್ಲ ಆಯ್ತು. ಈಗಿನವರು ತುಂಬ ಇದೆ, ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋರು ಬಹಳಷ್ಟು ಕಡಿಮೆ ಅಂತ ಅನಿಸ್ತದೆ. ಇನ್ನೊಂದೇನಾಗುತ್ತೆ ಅಂದರೆ ಕೆಲವೊಮ್ಮೆ ಅದು ಕೇವಲ ಫೇಸ್ಬುಕ್ಕಲ್ಲಿ ಹಾಡಿ ಮುಗಿಸೋದಕ್ಕೆ ಸೀಮಿತ ಆಗುತ್ತೆ. ಕೆಲವು ಮಕ್ಕಳು ಖಂಡಿತ ಅದನ್ನು ಜಾಸ್ತಿ ಕಲೀಲಿಕ್ಕೆ ಹೋಗುದಿಲ್ಲ. ಒಂದೆರಡು ಹಾಡುಗಳು ಯೂಟ್ಯೂಬಲ್ಲಿ ಬಂದ ತಕ್ಷಣ ಮತ್ತೆ ನಿಂತು ಬಿಡ್ತಾರೆ. ಇಲ್ಲ, ಪ್ರಯತ್ನ ಪಡಬೇಕು. ಈ ದೂಷಣೆಗಳು ಕಾಮನ್, ಸಾಮಾನ್ಯ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬರು ಯೋಚನೆ ಮಾಡುವಲ್ಲಿ ಒಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಪಾಸಿಟಿವ್ ಆಗಿ ತಗೊಳ್ಬೇಕು ನಾವು, ಅದು ಚಾಲೆಂಜ್ ಆಗಿ. ನೀವು ಯೋಚನೆ ಮಾಡ್ತಿದ್ರೆ ಇನ್ನೊಬ್ಬ ಯೋಚನೆ ಮಾಡ್ತಿದ್ದಾನೆ ಎಲ್ಲಿ ಕಾಲು ಎಳೆಯುವುದು ಅಂತ. ಈಗಿನ ಪರಿಸ್ಥಿತಿ ಹಾಗೆ ಆಗಿದೆ. ಸೊ ಅದಕ್ಕೋಸ್ಕರ ದೂಷಣೆಗೆ ಎಲ್ಲ ತಲೆ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ನಾವು ಏನಿದ್ರು ನೇರವಾಗಿ ಹೇಳ್ತೀವಿ. ಅಲ್ಲ, ಮತ್ತೊಂದು ಸರ್, ಈಗ ನೀವು ಹೇಳಿದಾಗೆ ನಿಮ್ಮ ತರ ಸ್ವಂತ ಖುಷಿಗೆ ಬೇಕಾಗಿ ಹಾಡೋರು ಸುಮಾರು ಜನ ಇದ್ದಾರೆ. ಯಾಕಂದ್ರೆ ನಮಗೆ ಯಾವುದರಿಂದ ನೆಮ್ಮದಿ ಸಿಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೇಬೇಕು. ಆಯ್ಕೆ ಮಾಡ್ಕೊಳ್ಬೇಕು. ಇನ್ನೊಂದೇನಂದ್ರೆ ಅದು ನನ್ನ ಆಯ್ಕೆ, ನನಗೋಸ್ಕರ ಮಾಡ್ಕೊಂಡ ಆಯ್ಕೆ. ನಿಮಗೆ ಅದು ತಪ್ಪು ಕಾಣಬಹುದು, ಸರಿ ಕಾಣಬಹುದು, ನಮ್ಗೆ ಬಿಟ್ಟ ವಿಚಾರ, ನಮ್ಗೆ ಸಂಬಂಧ ಇಲ್ಲ. ನನಗೆ ಹಾಡ್ಬೇಕಪ್ಪ, ಇದು ನನ್ನ ಪ್ಯಾಷನ್, ಮುಗಿತು. ಸಿಂಗರ್ ಅಷ್ಟೇ, ನಮಗಷ್ಟೇ. ಹವ್ಯಾಸಿ ಗಾಯಕರು ತುಂಬಾ ಮಂದಿ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಈ ಸ್ಮೂಲಲ್ಲಿ ನೀವು ನಾ ತೋರಿಸ್ತೀನಿ ಬೇಕಾದ್ರೆ ಲಕ್ಷಾನ್ಗಟ್ಲೆ ಇದ್ದಾರೆ. ಒಳ್ಳೊಳ್ಳೆ ಸಿಂಗರ್ಗಳು ಇದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಬ್ಯಾಕ್ ಗ್ರೌಂಡ್ ಸಿಂಗರ್ಗಳು, ಮಾಲಿನಿ ಕೃಷ್ಣಮೂರ್ತಿ, ಆಮೇಲೆ ತುಂಬಾ ಗುರು, ನಮ್ಮ ಫ್ರೆಂಡ್ ಗುರು ಅಂತ, ಅವರು SPB ಸರ್ ಅವರದು ಹಮ್ಮ ಆವಾಜ್ ಸೇಮ್ ವಾಯ್ಸ್ ತಗೊಳ್ತಾರೆ. ಗುರು ಅಂತ ಬೆಂಗಳೂರಲ್ಲಿ ಇದ್ದಾರೆ, ನನ್ನ ಫ್ರೆಂಡ್ ಅವರು, ಗುರು ರಾವ್ ಅಂತ, ಸೂಪರ್ ಸೇಮ್ SP ಬಾಲಸುಬ್ರಹ್ಮಣ್ಯ ಭಾರಿ. ಬಹುಶಃ ನಿಮಗೆ ಈ ಮೂಲಕವಾಗಿ ಒಂದಷ್ಟು ಜನ ಗಾಯಕರ ಸಂಸರ್ಗ ಆಯಿತು ಅಂತ, ಪರಿಚಯ ಆಯಿತು. ಖಂಡಿತ ಆಗ್ತದೆ. ಈ ನಮ್ಮ ಆ್ಯಪಿನ ಮಧ್ಯದಲ್ಲಿ ಆಗ್ತದೆ. ಆಮೇಲೆ ಅದಕ್ಕಿಂತ ತುಂಬ ಅಭಿಮಾನಿಗಳು ಆಗ್ತಾರೆ. ತುಂಬ ಮಂದಿ ಫ್ರೆಂಡ್ ಸರ್ಕಲ್ ಸಿಕ್ಕಾಪಟ್ಟೆ ಆಗ್ತಾರೆ. ನಾನು ಅದಂತೆ ಒಂದು ಬೇರೆ ನನ್ನೊಂದು ಪೇಜ್ ಮಾಡಿದ್ದೇನೆ, ಪೇಜ್ ಫ್ಯಾನ್ ಫಾಲೋವರ್ಸ್ ಅಂತ ಮಾಡಿದ್ದೇನೆ. ಅದರಲ್ಲೂ ತುಂಬ ಮಂದಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಎಲ್ಲ ಹೋದಾಗ ನಮ್ಮನ್ನು ಖಂಡಿತ ನಿಜವಾಗಿ ಒಂದು ನೋಡ್ತಾ ಇರ್ತಾರೆ, ಪೊಲೀಸ್ ಡ್ರೆಸ್ನಲ್ಲಿ ಇರ್ತೇವೆ, ಸರ್ ನೀವು ಫೇಸ್ಬುಕ್ಕಲ್ಲಿ ಹಾಡ್ತೀರಲ್ಲ ಅಂತ. ಹೌದಂತ ಒಂಥರ ಖುಷಿ ಆಗುತ್ತೆ ಕೇಳುವಾಗ. ಹತ್ತಿರ ಬಂದು ಮಾತಾಡಿ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಮಾತಾಡಿದ್ರೆ, ಅಂದರೆ ಪೊಲೀಸ್ ಅಂತ ಅಲ್ಲ, ಒಂದು ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಒಂದು ಹುರಿದುಂಬಿಸ್ತಾರೆ, ಅದು ಖುಷಿ ಆಗುತ್ತೆ ನಮಗೆ. ಈಗ ನಿಮ್ಮ ಇಲಾಖೆಯಲ್ಲಿ ಹೇಗೆ ಸರ್ ಪ್ರೋತ್ಸಾಹ? ಮೇನ್ ನಾವು ಮನೆಯಲ್ಲಿ ಏನೇನಿದೆ ರೆಕಾರ್ಡ್ ಇದ್ರೆ 4 ಗೋಡೆ ಮಧ್ಯೆ ರೆಕಾರ್ಡ್ ಮಾಡ್ತೇವೆ, ಫೇಸ್ಬುಕ್ಗೆ ಹಾಕ್ತೇವೆ. ರೆಸ್ಪಾನ್ಸ್ ಕೊಡ್ತಾರೆ. ಪೊಲೀಸಲ್ಲಿ ಇಲಾಖೆಯಲ್ಲೂ ತುಂಬ ಮಂದಿ ನಮ್ಮ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಅದೇ ಒಬ್ಬರು ಅಲ್ಲಿ ಏನಾದರೂ ಇರ್ತದಲ್ಲ, ಅದು ಕಾಮನ್, ಎಂತ ಮಾಡ್ಲಿಕ್ಕೆ ಆಗಲ್ಲ. ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಇರಲೇಬೇಕು. ಪಾಸಿಟಿವಿಟಿ ಇದೆ, ನೆಗೆಟಿವಿಟಿ ಇದೆ, ತೊಂದರೆ ಇಲ್ಲ. ಹಾಗಂತ ನಾವು ಹಿಂಜರಿಯುವುದಿಲ್ಲ. ನಮ್ದು ಮತ್ತೆ ಪೊಲೀಸರಲ್ಲಿ ಹಿಂಜರಿಯೋ ಪ್ರಶ್ನೆ ಇಲ್ಲ. ಆದ್ರೆ ಒಂದು ಇಲ್ಲ ಹಿಂಜರಿ ಅಂತ ಹೇಳಿದ್ರೆ ಕೆಲವೊಂದು ಅವರವರ ನೇಚರ್ಗೆ ಬಿಟ್ಟಾಗಿ ಉಂಟದು, ಆಯ್ತಾ. ಹಾಗಾಗಿ ಇದನ್ನು ಬಿಟ್ಟು ಬೇರೆ ಏನು ಹವ್ಯಾಸಗಳಿದೆ ಸರ್? ಮೊದಲು ನನಗೆ ಸ್ಪೋರ್ಟ್ಸ್, ಫುಟ್ಬಾಲ್ ಎಲ್ಲ ಇಂಟ್ರೆಸ್ಟ್ ಇತ್ತು. ಫುಟ್ಬಾಲ್ ಇದೆ, ಮತ್ತು ಶಟ್ಲ್ ಕಾಕು ಸ್ವಲ್ಪ ಆಡ್ತೀನಿ. ಈಗ ಆಗೋದಿಲ್ಲ, ಸ್ವಲ್ಪ ಬಿಸಿ ಶೆಡ್ಯೂಲ್. ಮಳೆ ಬಂತು, ಆಮೇಲೆ ಕೋವಿಡ್ನಲ್ಲಂತೂ ಫುಲ್ ಬಿಸಿ ಆಯಿತು. ಬೆಳಿಗ್ಗೆ ಹೋದ್ರೆ ಬರೋದು 7 ಗಂಟೆಗೆ. ಆವಾಗಲೇ ನಾವು ಸ್ವಲ್ಪ ಆರಾಮಿತ್ತು. ಆವಾಗ ನಾನು ನಮಗೆ ನಮ್ಮ ಇದು ಲಾಕ್ಡೌನ್ ಆಗಿತ್ತು ನಮ್ಮ ಸ್ಟೇಷನಲ್ಲಿ ಫಸ್ಟ್ ಟೈಮ್. ಆವಾಗ ಎವ್ರಿ ಡೇ ಒಂದೊಂದು 2 ಹಾಡು ಹಾಡ್ತಿದ್ದೆ. ಡೈಲಿ 15 ದಿನದಲ್ಲಿ 15 ಹಾಡು ಫ್ರೀ ಇತ್ತು. ಮಾರ್ನಿಂಗ್ ಫುಲ್ ರೆಸ್ಟ್ ಇತ್ತಾ. ಬೆಳಿಗ್ಗೆ 5-6 ಗಂಟೆಗೆ ಬೆಳಿಗ್ಗೆ ಸ್ಟಾರ್ಟ್, ಒಂದು 2 ಸಾಂಗು. ಪಕ್ಕದ ಮನೆಯವರೆಲ್ಲ ಹೇಳ್ತೀವಿ, ಬೆಳಿಗ್ಗೆ ಹೇಳುದು ಬೆಳಿಗ್ಗೆ ಫಸ್ಟ್ ನಾನೇ ಹೇಳ್ತಿದ್ದೆ. 2 ಸಾಂಗ್ ಡೈಲಿ ಆಡ್ತಿದ್ದೆ. ಅಷ್ಟು ಲಾಕ್ಡೌನ್ ಟೈಮ್ ಪೀರಿಯಡಲ್ಲಿ ಖುಷಿ ಆಗ್ತಿತ್ತು, ಒಂಥರ ಖುಷಿ ಆಗ್ತದೆ. ಸರ್, ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಕ್ಷಣಗಳು,
ತುಂಬ ನೆನಪಿಸಲೇಬೇಕು ಅಥವಾ ಮರೀಲಿಕ್ಕೆ ಆಗದಂಥ ಘಟನೆ ಯಾವುದಿದೆ ಸರ್? ನನ್ನ ಜೀವನದಲ್ಲಿ ಕರ್ತವ್ಯದಲ್ಲಿಯಾ ಯಾವುದಾದ್ರೂ ನಿಮಗೆ ನನಗೆ ಇದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ? ಇಲ್ಲ ಅಂಥದ್ದು ಬಿಡಿ, ಫ್ಯಾಮಿಲಿ ಪ್ರಾಬ್ಲಮ್ಮು ಇದ್ದದ್ದು. ಆದರೆ ಈ ಕರ್ತವ್ಯದಲ್ಲಿ ಮನೆಯಲ್ಲಿಕ್ಕೆ ಆಗೋದು ಸದ್ಯಕ್ಕೆ ಯಾವುದು ಆಗಲಿಲ್ಲ. ಅದಂತ ನಾವು ಜಸ್ಟ್ ಆ ಥರ ಒಂದು ಸ್ಪೋರ್ಟಿವ್ ಆಗಿ ಎಲ್ಲ ತಗೊಂಡಿದ್ದೀವಿ. ಅಷ್ಟು ಒಂದು ಕಲ್ಲು ಇದು ಪರ್ವತ ಬಿದ್ದಾಗೆ ಯಾವ ಥರ ಮಾಡ್ಕೊಳ್ಳಿಲ್ಲ, ಬೇಡ. ಓಕೆ ಸರ್, ಈಗ ಆಮೇಲೆ ನಿಮಗೆ ಇನ್ನು ನೀವೊಂದು ಹಾಡಲೇಬೇಕು ಈ ಹಾಡನ್ನು ಅಂತ ಅನಿಸ್ಕೊಂಡ ಹಾಡುಗಳು ಯಾವುದಾದ್ರೂ ಇದೆ? ತುಂಬ ಪ್ರಯತ್ನ ಪಟ್ಟದ್ದು ಉಂಟು, ತುಂಬ ಉಂಟು. ಯಾಕಂದ್ರೆ ಅಂದರೆ ಇಲ್ಲಪ್ಪ ಈ ಹಾಡು ಏನಾದರೂ ಮಾಡಿ ಯಾವಾಗ ಅದು ತೊಂದರೆ ಇಲ್ಲ ಹಾಡಿಯೇ ಹಾಡ್ತೇನೆ ಅಂತ ಅನಿಸಿದ ಹಾಡು ಒಂದಿತ್ತು. ಒಬ್ಬರು ನಮ್ಮ ಫೇಸ್ಬುಕ್ಕಲ್ಲಿ ಡಿವಲ್ಲಿ ಒಬ್ಬರು ಆಸ್ಟ್ರೇಲಿಯಾದವರು ಒಬ್ಬರು ಡ್ಯೂಯೆಟ್ ಸಾಂಗ್ ಬಿಟ್ಟಿದ್ರೆ ಆಯಿತು. ಅದು ನೇಪಾಳ ಸಾಂಗ್ ಆಗಿತ್ತು, ಅದು ನೇಪಾಳಿ ಸಾಂಗ್. ನಂಗೆ ಅದು ನೇಪಾಳದ ಗಂಧಗಳೇ ಅಕ್ಷರ ಏನು ಗೊತ್ತಿಲ್ಲ. ಅದು ನೇಪಾಳದ ಇಂಗ್ಲೀಷ್ನಲ್ಲಿತ್ತು. ಆದರೆ ಫಸ್ಟಿಗೆ ಅವರದ್ದು ಟ್ಯೂನಿಂಗ್ ನಮಗೆ ಗೊತ್ತಾಗ, ಆ್ಯಕ್ಚುಲಿ ನನಗೆ ಅದು ಭಯಪಟ್ಟಿಲ್ಲ. ಅದೊಂದು ನಾನು ಭಾಳ ಪ್ರಯತ್ನ ಪಟ್ಟು ಒಂದು ಹಾಡಿದ್ದೆ ನೇಪಾಳಿ ಸಾಂಗ್. ಅದು ಎಲ್ಲಿ ಉಂಟು ನಂಗೆ ಗೊತ್ತಿಲ್ಲ, ಅದು ಫೇಸ್ಬುಕ್ನಲ್ಲಿ ಫುಲ್ಲು ಹಿಂದೆ ಹೋಗಿರ್ತದೆ ಅದು. ಅದು ನಾನು ತುಂಬ ಪ್ರಯತ್ನ ಪಟ್ಟು ಒಂದು ಸಲ ನೇಪಾಳಿ ಸಾಂಗ್ ಹಾಡಿದ್ದೆ. ಹಾಡಿಕೊಂಡು ಅವರಿಗೆ ಬಿಟ್ಟಿದ್ದೆ ಆಯ್ತು, ನಾನು ಅದನ್ನು ಶೇರ್ ಮಾಡಿ ಬಿಟ್ಟಿದ್ದೆ. ಯಾರು ಕೂಡ ಅಷ್ಟು ಟ್ರೈ ಮಾಡಲಿಲ್ಲ. ಅದು ಅಂದರೆ ಹಾಡಲೇಬೇಕಂದ್ರೆ ಛಲ ಅದು ಅವರ ಟ್ಯೂನಲ್ಲಿ ಅನುಸರಿಸಿ ನನ್ನ ಪಾರ್ಟ್ ಮೇಲ್ ಪಾರ್ಟನ್ನು ನಾನು ಒಂದು ಸಲ ಹಾಡಿದ್ದೆ. ಒಳ್ಳೇದು ಬಂದಿತ್ತು. ಅದೊಂದು ಸಾಧನೆ ಮಾಡಿದ್ದೆ. ಅಂದರೆ ಒಂದು ನೀವು ಹೇಳಿದಾಗ ಒಂದು ಹಠ ಸಾಧನೆ ಅಂತ ಹೇಳ್ತಾರಲ್ಲ, ಅದೊಂದು ಮಾಡಿದ್ದೆ. ಆಮೇಲೆ ಕಷ್ಟದ ಕೆಲವೊಂದು ಸಾಂಗ್ ಬಂದಾಗ ಟ್ರೈ ಮಾಡ್ತಿದ್ದೆ. ಅದು ಯಾವುದು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಪ್ರಯತ್ನ ಪಡ್ತೇನೆ, ಹಾಗೆ ಬರಬೇಕು. ಯಾಕೆ ಬರ್ತಾ ಇಲ್ಲ? ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ. ಹೋಗಿಕೊಂಡು ಬೇರೆ ಕಡೆ ಕ್ಲಾಸ್ ತಗೊಳ್ಳಿಕ್ಕೆ ಇದು ಸಮಯ ಕಾಲಾವಕಾಶಗಳು ಇರುವುದಿಲ್ಲ. ಸೊ ಹಾಗಾಗಿ ನಮ್ಮಷ್ಟಕ್ಕೆ ನಾವು ಆದಷ್ಟು ಅಭ್ಯಾಸ ಮಾಡಿಕೊಂಡು ಒಂದು ಇಲ್ಲಿ ತನಕ ಅಷ್ಟೇ. ಓಕೆ, ನಮಗಂತೂ ಖುಷಿ ಸರ್. ಈ ಬಾರಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ಖಂಡಿತ ಒಂದು ನಿಮ್ಮ ಅನುಭವಗಳ ಜೊತೆಗೆ, ಯಾಕಂದ್ರೆ ಇಂಥದ್ದೊಂದು ಅವಕಾಶಗಳು ಕಡಿಮೆ ಸರ್. ಯಾಕಂದ್ರೆ ನೆನಪುಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಕಡಿಮೆ. ನಮಗೆ ಆದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ಸಲ ರಿವೈಂಡ್ ಸ್ವಿಚ್ ಹಾಕಿದಾಗ ಒಂದ್ಸಲ ಒಂದ್ ಸುತ್ತು ಹಾಗೆ ಓಡ್ಕೊಂಡು ಬಂದಿವಿ ಅಂತ ಹೇಳ್ತೀವಲ್ಲ, ಒಂದು ಏನು ಸಿಂಹಾವಲೋಕನ ನಾವು ಪುನರಾವರ್ತನೆ ಏನೋ ಒಂದು ಪುನರಾವಲೋಕನ ಅಂತ ಅಂತಾರೆ, ರಿವಿಷನ್ ಮಾಡುವಂತ ಪುನರಾವಲೋಕನ ಮಾಡಿಕೊಂಡು ಮತ್ತೆ ಒಂದ್ಸಲ ಜರ್ನಿನ ಏನು ಯೂ ಟರ್ನ್ ತಗೊಂಡು ಎಲ್ಲ ಒಂದು ಸುತ್ತಾಡಿ ಒಂದ್ಸಲ ಬಂದಾಗೆ. ಸೊ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಉದ್ದೇಶನೂ ಅದೇ. ಒಂದಷ್ಟು ಹಾಡುಗಳು ಜೊತೆಗೆ ಅವರ ನೆನಪುಗಳು, ಇದನ್ನು ಮೆಲುಕು ಹಾಕುವಂಥ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ನಿಮ್ಮ ನೆನಪುಗಳನ್ನು ಹಂಚ್ಕೊಂಡಿದ್ದೀರಿ, ಮಧ್ಯದಲ್ಲಿ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ಈ ವಾರದ ನನ್ನ ಪ್ರೀತಿ ಹಾಡು. ಮಹಿಮಾ ಕೋಕೋನಟ್ ಆಯಿಲ್ ಕಡಪಾಡಿ ಉಡುಪಿ ಇವರು ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಅದ್ಭುತವಾದಂತಹ ಸಾಧಕರನ್ನ, ಗಾಯಕರನ್ನ ಈ ಒಂದು ವೇದಿಕೆಯಲ್ಲಿ ನಾವು ನೋಡಿದ್ದೇವೆ. ಅವರ ಹಾಡುಗಳನ್ನು ಕೇಳಿದ್ದೇವೆ, ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಬ್ರಹ್ಮಾವರದಲ್ಲಿ ASI ಆಗಿರುವಂತಹ ಶಾಂತರಾಜ್ ಅವರು ಬಂದು ತಮ್ಮ ಹಾಡುಗಳನ್ನು ಹಾಡ್ತಾ ಜೊತೆಗೆ ಅವರ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನೊಬ್ಬ ಗಾಯಕನ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು.